ಬೆಂಗಳೂರಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಅಂದರೆ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಆದರೆ ಅವರು ಎಲ್ಲ ಮಂಗಳೂರಿಗೆ ಹೋಗಬೇಕಾಗ್ತದೆ. ಆ್ಯಂಡ್ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗಲ್ಲಿ ದೇರ್ ಇಸ್ ಎ ಲಾಟ್ ಆಫ್ ರೆಗ್ಯುಲೇಷನ್ಸ್. ಅಂದರೆ ಅದು ಇಟ್ ಈಸ್ ಫ್ಯೂಚರ್ ಡೆವಲಪ್ಮೆಂಟ್ಗೆ ಆ ಥರ ಸಹಕಾರ ಮಾಡಿರುವಂಥದ್ದು. ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ತುಂಬ ಸಾಧಕ ಬಾಧಕಗಳು, ಯಾವುದೇ ಕೆಲವು ಕಾನೂನುಗಳು ಮಾಡಿದರೆ ಅದರಲ್ಲಿ ಸಾಧಕಗಳು ಇರ್ತದೆ, ಬಾಧಕಗಳು ಇರ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬರು 5 ಎಕರೆ ಜಾಗ ಇದ್ದರೆ ಕಮಿಷನ್, ನನ್ನ ಹತ್ರ 5 ಎಕರೆ ಜಾಗ ಇದೆ, ನಾನೊಂದು ಮನೆ ಕಟ್ತೀನಿ. ನಾನು ಮನೆ ಕಟ್ಟಲಿಕ್ಕೆ ಅರ್ಜಿ ಕೊಟ್ಟು ಕನ್ವರ್ಷನ್ ಮಾಡ್ತೀನಿ ಜಾಗ, ಅದರಲ್ಲಿ 10 ಸೆನ್ಸ್ ಜಾಗವನ್ನು ಕನ್ವರ್ಷನ್ ಮಾಡ್ತೀನಿ. ಆನಂತರ ಅದನ್ನು ನಾನು ನನಗೆ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ಗೆ ಪಂಚಾಯತಿಗೆ ಹಾಕ್ತೀನಿ. ಪಂಚಾಯತ್ನವರು ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಹೋಗಬೇಕು ಅಂತ ಹೇಳ್ತಾರೆ ನಕ್ಷತ್ರಗಳು. ಅಲ್ಲಿ ಹೋಗುವಾಗ ಅವ್ರು ಏನಂತಾರೆ ಅಂತ ಹೇಳಿದ್ರೆ, ನನ್ನ ಗೇಟ್ ಇಲ್ಲಿ ಒಂದು ಕಡೆಯಿಂದ ಇದ್ದರೆ ಈ ಅಲ್ಲಿವರೆಗೆ ಸರ್ಕಾರಿ ಕನೆಕ್ಟೆಡ್ ರಸ್ತೆ ಬೇಕು ಅಂತ ಕೇಳ್ತಾರೆ. ನಂಬರ್ 1. ನಂಬರ್ 2 ಏನು ಕೇಳ್ತಾರೆ, ನಿಮ್ಮ ಗೇಟಿನಿಂದ ಹಿಡಿದು ನನ್ನ ಮನೆಯವರೆಗೆ ಬರುವಂಥ ಜಾಗವನ್ನು ನೀವು ದಾನಪತ್ರ ಮಾಡಿ ನಮಗೆ ಕೊಡಬೇಕು. ವಿಚ್ ಈಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಡೆವಲಪ್ಮೆಂಟ್ ಪ್ಲಾನ್ ಅಂದರೆ ನಾವು ಲೇಔಟ್ ಮಾಡುವಾಗ ಅಫ್ಕೋರ್ಸ್ ವಿ ವಿಲ್ ಎಗ್ರಿ ಇದೆ, ಫ್ಯೂಚರ್ ಜನಾಂಗಕ್ಕೆ, ಫ್ಯೂಚರ್ ಜನ್ರೇಷನ್ಗೆ ಅದು ಬೇಕು, ಟೌನ್ ಪ್ಲಾನಿಂಗು ಪ್ರಾಪರ್ ಆಗಬೇಕು. ವೆರಸ್ ನಮ್ಮ ಜಾಗ 5 ಎಕರೆ ಜಾಗದಲ್ಲೇ ನಾವು ಒಂದು ಮಧ್ಯ ಜಾಗವನ್ನು ದಾನಪತ್ರ ಮಾಡಿಕೊಟ್ರೆ ಅದು ಯಾವುದಕ್ಕೂ ಸರಿಯಾಗುವುದಿಲ್ಲ. ಮತ್ತು ಚಿಕ್ಕ ಚಿಕ್ಕ ಮನೆ ಕಟ್ಟುವ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಇರುವುದೇ ಕಡಿಮೆ, ಫಾರೆಸ್ಟಲ್ಲಿ ಹೋಗಬೇಕು, ರಸ್ತೆಗಳು ಸರಿಯಾಗಿಲ್ಲ, ಅವರು ನಡ್ಕೊಂಡು ಹೋಗಿ ಮನೆ ಕಟ್ಟುವಂಥ ಮನೆಗಳು ಇರ್ಬೋದು ಕೂಡ. ಅನುಮೋದನೆ ಕೊಡಬೇಕಿದ್ರೆ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನ್ ರೆಗ್ಯುಲೇಷನ್ ಪ್ರಕಾರ ಅಲ್ಲಿವರೆಗೆ ಗೌರ್ಮೆಂಟ್ ರಸ್ತೆಗಳು ಇರಬೇಕು. ಗೌರ್ಮೆಂಟ್ ರಸ್ತೆನೇ ಇಲ್ಲ, ಕೊಡ್ತಿಕೊಳ್ಳಿ. ದಿಸ್ ಇಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಒಂದು ಕಡೆ ಕಾನೂನಲ್ಲಿ ಇರುವಂಥದ್ದು, ಒಂದು ಕಡೆ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಈ ಬಗ್ಗೆ ನಾವು ಬ್ಯಾಂಗ್ಳೂರಿನಲ್ಲಿ ಸೆಕ್ರೆಟರಿ ಲೆವೆಲು, ಮಿನಿಸ್ಟ್ರಿ ಲೆವೆಲು ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ಕಮಿಷನರೆಲ್ಲ ನಾವೆಲ್ಲ ಜೊತೆಯಲ್ಲಿದ್ದು ಆನಂತರ ಸರ್ಕಾರ 2 ಆದೇಶಗಳನ್ನು ಮಾಡಿದೆ. ಒಂದು, ಪ್ರತಿ ಕೂಡ ಏನಿದೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಎಲ್ಲೆಲ್ಲಿ ಇದೆ ಅಲ್ಲಿಯೇ ಅದನ್ನು ಕೊಡುವಂಥದ್ದು ಒಂದು ನಿರ್ಣಯಕ್ಕೆ ನಾವು ಬಂದಿರುವಂಥದ್ದು. ಅನಂತರ ಇನ್ನೊಂದು ಏನಿದೆ, ವಿದಿನ್ 25 ಸೆನ್ಸಸ್ ಏನಿದೆ, ಸೆನ್ಸ್ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರೆ, ಇಂಡಿಪೆಂಡೆಂಟ್ ಮನೆಗಳನ್ನು ಕಟ್ಕೊಂಡಿದ್ರೆ ಅವರಿಗೆ ಈ ರೆಗ್ಯುಲೇಷನ್ ಅಂದರೆ ದಾನಪತ್ರ ಮಾಡುವಂಥದ್ದು ಬಾಕಿದು ರೆಗ್ಯುಲೇಷನ್ನಿಂದ ಹೊರತುಪಡಿಸಿ ಯಾರು 1 ಎಕರೆ ಒಳಗೆ ಮಾಡುವುದು, ಅದಕ್ಕಿಂತ ಜಾಸ್ತಿ ಮಾಡೋರಿಗೆಲ್ಲ ರೆಗ್ಯುಲೇಷನ್ಸ್ ಅದಕ್ಕೆ ಅಪ್ಲೈ ಆಗ್ತದೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ 2 ಆದೇಶಗಳನ್ನು ಮಾಡಿದೆ. ಬಟ್ ಟಿಲ್ ಟುಡೇ ದ ಇಂಪ್ಲಿಮೆಂಟೇಷನ್ ಪಾರ್ಟ್ ಈಸ್ ನಾಟ್ ಹ್ಯಾಪನ್. ನೀವು ಒಂದಷ್ಟು ರೆಗ್ಯುಲೇಷನ್ ಕೊಟ್ಟಿದ್ರಿ, ಇಲ್ಲಿ ಇವ್ರು ಮಾಡ್ತಾರೆ, ಈಗ ಬೆಳ್ತಂಗಡಿ ಅವರಿಗೆ ಅವರು ಪುನಃ ಮೂಡುಬಿದಿರೆಗೆ ಹೋಗಬೇಕು ಅಂತ ಅದರಲ್ಲಿದೆ. ಒಂದು ತಾಲೂಕಿಂದ ಮೂಡುಬಿದಿರೆ ಹೋಗಬೇಕಾದ್ರೆ ಮಿನಿಮಮ್ 1.5 hours ಸಿಗ್ತದೆ ಆಗ್ತದೆ. ಎಲ್ಲ ನಾವೀಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ ಇದನ್ನು ನಾವು ವ್ಯಾಪ್ತಿಯಲ್ಲಿ ಮಾಡಬೇಕಾಗ್ತದೆ. ಸುಳ್ಯದವರು ಈಗ ಪುತ್ತೂರಿಗೆ ಬರಬೇಕಾಗ್ತದೆ. ಸುಳ್ಯದಲ್ಲಿಯೂ ಒಂದು ಬಾಡಿ ಇದೆ. ಸೊ ನಮ್ಮ ಒಂದು ಇದನ್ನು ಯಾವಾಗ ನೀವು ಇಂಪ್ಲಿಮೆಂಟೇಷನ್ ಮಾಡ್ತೀರಿ, ಇದು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗ್ತದೆ. 2ನೇದು, ಇದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರು ನಮ್ಮ ಹತ್ರ ಇದೆಯಾ ಇಲ್ವಾ. 3ನೇದು, ನಮ್ಮ ಹತ್ರ ನಾವು ಬೆಳ್ತಂಗಡಿಗೂ ಅಲ್ಲೇ ಕೊಡುವಂಥದ್ದು ಆಗಬೇಕು, ಸುಳ್ಯಕ್ಕೂ ಆಗಬೇಕಂತಂದ್ರೆ ನಮ್ಮ ಯಾರು ಇಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಪರ್ಸನ್ ಇದ್ದಾರೆ, ಈ ಹ್ಯಾಸ್ ಟು ಗೋ ಟು ಸುಳ್ಯ 1 or 2 days. ಈ ಹ್ಯಾಸ್ ಟು ಕ್ಲಿಯರ್ ದಿಸ್ ಪೇಪರ್ಸ್ ದೇರ್ ಇಟ್ ಸೆಲ್ಫ್. ಸೊ ಬೆಳ್ತಂಗಡಿಯಲ್ಲೂ ಹಾಗೆ ನಾವು, ಯಾಕಂದರೆ ಗ್ರಾಮೀಣ ಪ್ರದೇಶದ ಅತ್ಯಂತ ಬಡವರಿದ್ದಾರೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಒಳ್ಳೆ ಕಲಿತವರು ಎಲ್ಲ ವಿದ್ಯಾವಂತರು ಎಲ್ಲ ಗಟ್ಟಿ ಕುಲದವರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡಿದರೆ ಮನೆಯಿಲ್ಲದವರು ಎಷ್ಟೋ ಜನ ಇದ್ದಾರೆ. ಸೊ ಇದನ್ನು ನಿಮ್ಮ ಹತ್ರ ಹೇಳೋದಲ್ಲ, ನಾವು ನಿಮ್ಮ ಗಮನಕ್ಕೆ ತರೋದು. ನಾವು ಬಡವರು ಇಲ್ಲಿ ಇದ್ದಾರೆ ಅಂತ ನಾನು ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಕಾರ್ಯದರ್ಶಿಗಳು ಸರ್ಕಾರ ಬಂದ್ಬಿಟ್ಟು ಒಂದು ಸುತ್ತೋಲೆ ಹೊರಡಿಸಿ, ಸೊ ಈಗ ಏನು ನಮ್ಮ ADLR ADTP ಹೇಳಿದ್ದಾರೆ, ಅವ್ರನ್ನ ಮಂಗಳೂರಿಂದ ಬಂದುಬಿಟ್ಟು 3 ದಿನ, ವಾರದಲ್ಲಿ 3 ದಿನ ಒಂದೊಂದು ತಾಲೂಕು ಹೋಗಿ ಅಲ್ಲಿನ ಏನು ಅರ್ಜಿಗಳು ಬರ್ತವೆ ಅದನ್ನು ವಿಲೇವಾರಿ ಮಾಡೋಕ್ಕೆ ಅದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಸರ್ಕಾರದಿಂದ ಆದೇಶವನ್ನು ಮಾಡಿ ಅವರಿಗೆ ನೀಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಇವ್ರು ಏನಿದ್ದಾರೆ, ನಮ್ಮ ಗ್ರಾಮ ಪಂಚಾಯತ್ವರು ಸಹ ಅದಕ್ಕೆ ಬೇಕಾಗುವಂಥ ಏನು ಅರ್ಜಿಗಳು ತೊಗೊಳಕ್ಕೆ ಏನು ಅವರಿಗೆ ಕಂಪ್ಯೂಟರ್ ಮತ್ತು ಇನ್ನೊಂದು ಸಿಬ್ಬಂದಿಯನ್ನು ಕೊಡಬೇಕಂತ ಸಹ ಆದೇಶ ಮಾಡಿದ್ದಾರೆ. ಬೆಳ್ತಂಗಡಿಗೆ ಮಾನ್ಯ ಶಾಸಕರು ಹೇಳಿದಾಗೆ ಮೂಡುಬಿದ್ರೆ ಅವರಿಗೆ ಹಾಕಿದ್ದಾರೆ, ಅವರು ಪ್ರೈವೇಟ್ ಬರ್ತಾ ಇದ್ದಾರೆ. ಬಟ್ ಅದೇ ಸೊ ನಾವು ತಾಲೂಕು ಪಂಚಾಯತ್ಲ್ಲೂ ಅದಕ್ಕೆ ಅರ್ಜಿಗಳನ್ನು ಸ್ವೀಕರಿಸಿದ ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಬೆಳ್ತಂಗಡಿಗೆ ನೀವು ಮೂಡುಬಿದ್ರೆಗೆ ಹೋಗ್ಬೇಕಾ ಅಲ್ಲ, ಇವರು ಅಲ್ಲಿ ಬರ್ತಾರೆ, ಅಲ್ಲಿ ಸ್ವೀಕರಿಸ್ತಾ ಇದ್ದಾರೆ. ಬೆಳ್ತಂಗಡಿಯಲ್ಲಿ ನಮಗೆ ಬೆಳ್ತಂಗಡಿಯವರು ನನ್ನ ಹತ್ರ ಬಂದಿರೋದು ಸರ್, ನಾವು ಮೂಡುಬಿದ್ರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಬೆಳ್ತಂಗಡಿಯಲ್ಲಿ ಮಾಡ್ಬೋದು. ಸೊ ಬೆಳ್ತಂಗಡಿ ಬರ್ತಾರೆ, ಅವರೊಂದು ವಾರದಲ್ಲಿ 2 ದಿನ ಬರ್ತಾರೆ. ಸೊ ಬೆಳ್ತಂಗಡಿ
ತಾಲೂಕು ಪಂಚಾಯತಿಯಲ್ಲಿ ಸ್ವೀಕರಿಸ್ತಾ ಇದ್ದೇವೆ. ಇವಾಗ ಸರ್ ನಿಮಿಷ, ಈಗ ಅಪ್ಲಿಕೇಶನ್ಸ್ ಎಲ್ಲಿದೆಯೋ ಒಂದೇ ದಿನ ಬರ್ಬೇಕಂತ ಏನೇನು ಇದಿಲ್ಲ. ಅಪ್ಲಿಕೇಶನ್ ಜಾಸ್ತಿ ಇದ್ದಾಗ 2 days ಆಲ್ಸೋ ಸಿಗ್ತಾರೆ. 2 ದಿವಸ ಕೂಡಲ್ಲಿ ಕೆಲಸ ಮಾಡ್ಬೋದು. ಯಾವುದೇ ಒಂದು ಅದಕ್ಕೇನು ಮುಗಿರಲ್ಲ. ಮೂಡುಬಿದ್ರೆಯಲ್ಲಿ ಅಂದರೆ 12 ಪಂಚಾಯತ್ ಇರೋದು, ಬೆಳ್ತಂಗಡಿಯಲ್ಲಿ 48 ಗ್ರಾಮ ಪಂಚಾಯತ್ ಇರೋದು. ಲೋಡ್ ಜಾಸ್ತಿ ಬೆಳ್ತಂಗಡಿಯಲ್ಲೇ ಇದೆ. ಬೆಳ್ತಂಗಡಿ ಕೊಡಿ 2 ದಿನ ಬೇಕಾದ್ರೆ ನಾನೇ ಈಗ ಏನು ಮಾಡ್ತೀನಿ, ಒಂದು ಟೈಮ್ ಟೇಬಲ್ ಹಾಕಿ ನಮಗೂ ಹಾಕ್ತೀನಿ, ಅವ್ರಿಗೂ ಹಾಕ್ತೀನಿ. ನಂಬರ್ ಕೊಟ್ಟರೆ ನಾನು ಅವ್ರಿಗೆ ಹಾಕ್ತೀನಿ. ಎಲ್ಲಿ ನಿಮಗೆ ಲೋಡ್ ಜಾಸ್ತಿ ಇದೆ, ಗ್ರಾಮ ಪಂಚಾಯತ್ ಏನು ಜಾಸ್ತಿ ಇದೆ ಅಂತ ನಾವು ಹೇಳ್ತೀರೋ ಅಲ್ಲಿ ಅವರಿಗೆ 2 ದಿನ ಕೊಡೋದು ಮಾಡ್ತೀವಿ. ಹಾಗಾದ್ರೆ ಯಾರು ಮನೆ ಕಟ್ಟುವ 9 ಲೆವೆಲ್ಗೆ ಬೇಕಿದ್ರೆ ಪಂಚಾಯತ್ ಸರ್ ಅವರು ಪಂಚಾಯತಿಗೆ ಅರ್ಜಿ ಕೊಟ್ಟಾಗ ವಿಡಿಯೋ ಅದನ್ನು ಇದು ಮಾಡ್ತಾರೆ, ಫಾರ್ವರ್ಡ್ ಮಾಡ್ತಾರೆ. ಸಹಾಯಕ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಯೋಜನೆ ಅಥವಾ ಇವರ ಇದಕ್ಕೆ ಅದನ್ನು ನಾವಲ್ಲಿ ಸ್ವೀಕರಿಸಿ ತಾಲೂಕು ಪಂಚಾಯತ್ ಒಂದು ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡಿ ಅದನ್ನ ಎಷ್ಟು ಬಂದಿದೆ ಏನಂತ ಗೊತ್ತಾಗಲಿಕ್ಕೆ ಮತ್ತೆ ಇವ್ರು ಬಂದಾಗ ಅವ್ರು ತಗೋತಾರೆ. ಅವ್ರು ಅಲ್ಲೇ ಕೂತು ಮಾಡಬೇಕು, ಸೈಟಿಗೆ ಅಲ್ಲಿಂದ ಹೋಗ್ತಾರೆ. ಸೊ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲ ಅರ್ಥ ಮಾಡ್ಕೊಳ್ಳಿ. ತಾವು ಅರ್ಜಿಗಳು ತಮ್ಮ ಕಚೇರಿಯಲ್ಲೇ ಇಟ್ಕೊಳ್ಳಿ. ಅವರಿಗೆ ಫೋನ್ ಮಾಡಿ, ನನ್ನ ನಂಬರ್ ಕೊಡ್ತೀನಿ, ತಮ್ಮ ಅವ್ರೇನು ನನಗೆ ಹಾಕಿ. ಅವ್ರ ಮೇಲೆ ನಮ್ಮ ಇವತ್ತು ಸೇರಿ ಮೇಡಮ್ ಅವ್ರು ಬಂದಿದ್ದಾರೆ, ಡಿ ಡಿ ಅವ್ರನ್ನ ಕರೆಸಿದ್ದೀನಿ, ಅವರು ಬಂದಿದ್ದಾರೆ, ಪ್ರೆಸಿಡೆಂಟ್ ಬಂದಿದ್ದಾರೆ. ಅವರು ಸೊ ಏನು ಮಾಡ್ತಾರೆ, ನಿಮ್ಗೆಲ್ಲ ಅರ್ಜಿಗಳು ಜಾಸ್ತಿ ಇರುತ್ತೆ. ನಿಮ್ಗೆ ಏನಾಗುತ್ತೆ, ರಿವ್ಯೂ ಮಾಡ್ತಾ ಇರ್ತಾರೆ. ರಿವ್ಯೂ ಮಾಡಿದ್ರೆ ಐದು ಅರ್ಜಿಗಳು ಜಾಸ್ತಿ ಇದೆ, ಇವತ್ತು 200 ಬಂತು, ಡೇಟ್ ಅಂದಾಗ ಸಿಗುತ್ತಲ್ಲ, ಬಂದಾಗ ಇಮಿಡಿಯೇಟಾಗಿ ನೈಟಾಗಿ ಒಂದು ಮೆಸೇಜ್ ಹಾಕಿ. ಇಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಮಾಡಿಕೊಂಡು ಏನು ಈ ಇದಿದೆ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ದಯಮಾಡಿ ನೀವೇ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಈಗ ಬೆಳ್ತಂಗಡಿಗೆ ಆಯಿತು, ಸುಳ್ಯಕ್ಕೆ ಆಯಿತು, ಪುತ್ತೂರಿಗೆ ಆಯಿತು. ನಮ್ಮ ಕನ್ಸರ್ನ್ ಒಂದು 9 ಲೆವೆಲ್ ಯಾವ ರೀತಿ ಅಪ್ಲಿಕೇಶನ್ ಕೊಡಬೇಕು, ಯಾವ್ದನ್ನು ಡಿಸ್ಪೋಸ್ ಮಾಡ್ತಾರೆ ಅಂತ ಅದು ಕ್ಲಾರಿಟಿ ಆಯಿತು. ಅದಕ್ಕೆ ಸುಳ್ಯಕ್ಕೆ ಯಾರು ಮಾಡ್ತಾರೆ, ಸುಳ್ಯಕ್ಕೆ ಯಾರು ಒಂದು ಸಬ್ಜೆಕ್ಟ್. ಇನ್ನೊಂದು ಸಬ್ಜೆಕ್ಟ್, ಈ 25 ಸೆನ್ಸ್ ಒಳಗೆ ನೀವು ಯಾರಿಗೆ ಕೊಡಲಿದ್ದು ಅಲ್ಲಿವರೆಗೆ ಕನೆಕ್ಟೆಡ್ ರಸ್ತೆ ಕೇಳಲಿಕ್ಕಿಲ್ಲ. ಹೇಳುತ್ತೆ ನೀವು ಮತ್ತೆ ಪುನಃ ಅವರಿಗೆ ಫಾಲೋ ಮಾಡ್ತೀರಾ ಇಲ್ವ ಅಂತ ಗೊತ್ತಿಲ್ಲ ನನಗೆ. ಯಾರು ಕೂಡ 25 ಸೆನ್ಸ್ ಜಾಗದ ಒಳಗಡೆ ಮನೆ ಕಟ್ಟುವವರಿಗೆ ಕನೆಕ್ಟೆಡ್ ರಸ್ತೆ ಬೇಕು ಅಂತ ಕೇಳಲಿಕ್ಕಿಲ್ಲ. ಈಗಲೇ ಕ್ಲಾರಿಟಿ ಮಾಡಿ. ನಾನು ಲೆಫ್ಟ್ ಹ್ಯಾಂಡ್ ರೈಟ್ ತಗೊಳ್ತೀನಿ, ಮತ್ತೆ ದಾನ ಪತ್ರ ಕೇಳಲಿಕ್ಕಿಲ್ಲ. ಕೇಳಿ, ನಿಮ್ಮ ಕನ್ಫ್ಯೂಷನ್ ಅಂತ ಹೇಳಬೇಕು. ಪುನಃ ಇನ್ನೂ ಇದನ್ನು ವಾಪಸ್ ಮಾಡಲಿಕ್ಕಿಲ್ಲ. ರಸ್ತೆ ಇದೆ, ರಸ್ತೆ ಇದೆ, ಅಲ್ಲಿವರೆಗೆ ಸರ್ಕಾರ ರಸ್ತೆ ನೀವು ಬಂದಿದೆಯಾ? ರಸ್ತೆ ಇದೆ, ಸರ್ಕಾರ ರಸ್ತೆ ಇದೆ, ಸರ್ಕಾರ ರಸ್ತೆ ಇಲ್ಲ. ಸರ್ಕಾರ ರಸ್ತೆ, ಗ್ರಾಮ ಪಂಚಾಯತ್ ರಸ್ತೆ ಬೇಕು. ಈಗ ನಾವು ನಮ್ಮ ಒಂದಲ್ಲಿ ಯಾವುದೋ ಫಾರೆಸ್ಟ್ ಎಲ್ಲ ಒಂದು ರಸ್ತೆ ಮಾಡ್ತೀವಿ, ನೋಟಿಫಿಕೇಶನ್ ಆಗಿರೋದಿಲ್ಲ. ಪಂಚಾಯತ್ ರಸ್ತೆ ರಸ್ತೆ ಇಲ್ಲದೆ ನಾವು ಬಳಿಗೆ ಹೋಗ್ಲಿಕ್ಕೆ ರಸ್ತೆ ಕನ್ವರ್ಷನ್ ಅಲ್ಲಿ ತೋರಿಸಿರ್ತೀರಲ್ಲ. ಹೌದು, ಕನ್ವರ್ಷನ್ ರಸ್ತೆ ಇಲ್ಲದೆ ಮಾಡ್ತೀರಾ? 12 ಫೀಟ್ ಅನ್ನೋ ಮಿನಿಮಮ್ ಬ್ಯಾಂಕ್ ಅಲ್ವಾ? ಗುಡ್ ಪಾಯಿಂಟ್. ಪಂಚಾಯತ್ ರಸ್ತೆ ಆದರೆ 12 ಗುಡ್ ಪಾಯಿಂಟ್. ಪುರಸಭೆ ಅಂದರೆ 6 ಮೀಟರ್ ಆಗಿರುವಾಗ ಅಷ್ಟೇ ಅವ್ರು ಹೇಳಿದ್ರು. ನಾವು 9 ಯಾವ ಹೋಗುದು ಕನ್ವರ್ಷನ್ ನೀವು ರಸ್ತೆ ನೋಡಿಸಿ ಕನ್ವರ್ಷನ್ ಮಾಡುತ್ತಾರೆ. ಅಲ್ಲಿ ಮುಗಿತಲ್ಲ ಸಬ್ಜೆಕ್ಟ್ ರಸ್ತೆ. ನಮ್ಮ ಅಧಿಕಾರಿಗೆ ಕೊಟ್ಟಿದ್ದೀರಿ ಇಲ್ಲ ಅಲ್ಲಿ ರಸ್ತೆ ನೋಡಿ ಇವರು ಆಮೇಲೆ ಏನು ಮಾಡ್ತಾರೆ, ಯಾರು ಟೌನ್ ಪ್ರಾಧಿಕಾರ ಅಲ್ಲಿ ಗಾರ್ಮೆಂಟ್ ರಸ್ತೆ ಬೇಕು. ನೀವು ಹೋಗಿ ಪಂಚಾಯತಿನ ಎನ್ವಸ್ಬೇಕು ಬನ್ನಿ. ಪಂಚಾಯತ್ನವ್ರಿಗೆ ಅವ್ರು ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ. ಬಿಡೂರು ಅವನು ಇವನು ಬಿಡಿಸ್ಲಿಕ್ಕೆ ಆಯಿತು, ಅಷ್ಟು ಕೊಡು ಇಷ್ಟು ಕೊಡು ರಸ್ತೆಗೆ, ಈ ಬಡವನು ಎಲ್ಲಿ ಕೊಡು. ಅದಕ್ಕೆ ಅವರು ಪುನಃ ನೀವು ಎನ್ವಸಿ ಕೊಡಲಿಕ್ಕಿಲ್ಲ. ಅಲ್ಲ, ಈಗ ಹಾಗಾದ್ರೆ ಈ ಏಕನಿವೇಶನ ನಕ್ಷೆಗೆ ಎಷ್ಟು ಮೀಟರ್, ಈಗ ವಸತಿ ಏಕನಿವೇಶನ ನಕ್ಷೆ ಇದೆ, ಅದಕ್ಕೆ ಎಷ್ಟು ಮೀಟರ್ ರೋಡ್ ಬೇಕಾಗುತ್ತೆ? ಆ ಥರ 6 ಮೀಟರ್ 6 ಮೀಟರ್ ಈಗ ನಾವಿದ್ರಲ್ಲಿ ಕೊಟ್ಟಿದ್ದೀವಿ ಸರ್. ಸರ್ಕ್ಯುಲರ್ ಒಂದಿದೆ, ಇವತ್ತು ಸರ್ಕ್ಯುಲರ್ ಕೊಡ್ತೀವಿ. ಸರ್ಕ್ಯುಲರ್ ಒಂದು ಸ್ವಲ್ಪ ಈ ಕಡೆ ತಗೊಳ್ಳಿ, ಗ್ರೂಪ್ ಇದ್ರೆ ವಾಟ್ಸಪ್ಪಲ್ಲಿ ಹಾಕ್ತಾರೆ. ಇದು ನೋಡ್ಬೇಡಿ, ವೆರಿ ಕ್ಲಿಯರ್. ಸರ್ಕ್ಯುಲರ್ ಬಂದ್ಬಿಟ್ಟು 7-8 ಮೊನ್ನೆ ಇದಕ್ಕೆ ಏನಾಯ್ತಲ್ಲ ಆವಾಗ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ವಿ. 2 ಆರ್ಡರ್ ಒಂದೇ ದಿನ ಆಗಿದೆ. ಅದನ್ನು ತೊಗೊಂಡು ನೋಡಿ. ಏನಾದ್ರು ಕನ್ಫ್ಯೂಷನ್ಸ್ ಇದ್ದರೆ ಎನಿ ಟೈಮ್ ಯು ಕ್ಯಾನ್ ಕಾಲ್ ಮಿ, ಯು ಕ್ಯಾನ್ ಕಾಲ್ ಮಿ. ಅದೇ ನಮ್ಮಲ್ಲಿ ಇಕೋ ಸೆನ್ಸಿಟಿವ್ ಝೋನ್ ಇದ್ದೊಂದು ಇಶ್ಯೂ ಬರುತ್ತೆ. ಇಲ್ಲ ಒಂದೊಂದು ಹೋಗೋಣ, ಬಿಟ್ಟಿಲ್ಲ. ಯಾವ್ದು ಹೇಳಿದ್ರೆ ಅದು ಇಕೋ ಸೆನ್ಸಿಟಿವ್ ಝೋನ್ ಅಂತ ವೈಲ್ಡ್ ಲೈಫ್ ಏರಿಯಾ ಅದೆಲ್ಲ ಬರುತ್ತೆ. ಅದೆಲ್ಲ ರೆಗ್ಯುಲೇಷನ್ ಫಾಲೋ ಮಾಡಿ. ನಾವು ರೆಗ್ಯುಲೇಷನ್ ಬಿಟ್ಟು ಮಾಡಿ ಅಂತ ಹೇಳಬೇಕು. ಬಡವರಿಗೆ ಮನೆ ಕಟ್ಟಲಿಕ್ಕೆ ನಿಮಗೆ ಗೊತ್ತಿದೆ ಈಗ ಪ್ರಾಬ್ಲಮ್ ಇದೆ ಅಂತ, ಅದು ಸಾಲ್ವ್ ಮಾಡ್ಕೊಂಡು ಹೋದ್ರೆ ಅಷ್ಟೇ. ಅವರಿಗೆ ದಾನಪತ್ರ ನಾಳೆಗೆ ಹೇಳುವಂಥದ್ದು, ಅವರ ಮನೆ ಒಳಗಿನೂ ದಾನಪತ್ರ ಮಾಡಿ ಕೊಡುವಂಥ ಬೇಕು. ಸಾಧ್ಯ ಪ್ರಾಕ್ಟಿಕಲ್ ಯಾವುದಿಲ್ಲ, ಯಾರಿಗೂ ಸಾಧ್ಯ. ಮಾನ್ಯ ಶಾಸಕರು ಕರೆಕ್ಟಾಗಿ ಹೇಳ್ತಾರೆ, ಪ್ರಕಾರ ಮಾಡಿ. ನಮ್ಮ ಯಾರು ಏಕನಿವೇಶನ ಲಕ್ಷ್ಯ ಕೊಡ್ತೀರ, ನೀವು ಹಾಗೆ ಲೇಟ್ ಮಾಡಬಾರ್ದು.
ಮಾಡಿ ಅದನ್ನು ಒಂದು ಇಷ್ಟು ದಿವಸ ಕೊಡ್ತೀನಿ ಅಂತ ಹೇಳಬೇಕು. ಅದು ಒಂದು ದಿವಸ ಬರೋದು, 15 ಸಲ ಅವರನ್ನು ಬರಲಿಕ್ಕೆ ಹೇಳೋದು, 15 ಸಲ ನಿಗಲ್ಲ. ಈಗ ನಿಮಗೆ ಬಂದ ಮೇಲೆ ನಮಗೆ ನಿಮಗೆ ಡಿಸಿಷನ್ ಟೈಮ್ ಬಂದಿದೆ. ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಅವರು ಕೊಟ್ಟರೆ ಇವರು ಸತ್ತಾಯಿಸಿ ಅವರನ್ನು ದಗಡಿ ಮಾಡಿಬಿಡ್ತಾರೆ. ಅವನು ಮಂಗಳೂರಿಗೆ ಹೋಗ್ಬೇಕು, 20 ಸಲ ಅವನು ಅದು ತಗೊಂಡು ಇದು ತಗೊಂಡು ಜಾತಕ ತಗೊಂಡು, ಬಟ್ ಅವನಿಗೂ ರೆಗ್ಯುಲೇಷನ್ ಕಷ್ಟ ಇದೆ ಅಂತ ಗೊತ್ತಿರಲಿಲ್ಲ. ನಾನು ಅವರು ಹೋಗ್ತೇನೆ ಅಂತ ಅಲ್ಲ ಸರ್, ಸ್ಥಳ ಪರಿಶೀಲನೆ ಜವಾಬ್ದಾರಿ ಪ್ರಾಧಿಕಾರ ಮಾಡೋದು. ಮತ್ತೆ ನೀವು ಪಂಚಾಯತಿಗೆ ನೀವು ಲೆಟ್ ಕೊಡಿ ಅಂತ ಅವರೇ ಅಲ್ಲ ಪಂಚಾಯತಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ನಾವು ಮಾತಾಡ್ತಿದ್ವಿ, ಅದರ ಜೊತೆಗೆ ಮಾತಿತ್ತು. ಈ ಪ್ರಶ್ನೆ ನಮಗೆ ಬಂದಿದೆ, ತುಂಬಾ ಸರ್ ಹತ್ರ ಕೂಡ ತುಂಬಾ ಜನ ಊರಿನವರು ಹೋಗಿದ್ದಾರೆ. ಅಲ್ಲ, ಈಗ ಶಾಸಕರು ತಿಳಿಸಿದಾಗ ನಮಗೆ ಅರ್ಜಿಯನ್ನ PDO ಅವರು ಕಲೆಕ್ಟ್ ಮಾಡಿಕೊಂಡು ಅದವರ ಮುಖಾಂತರ ನಮಗೆ ಸ್ಥಳ ಪರಿಶೀಲನೆ ಮಾಡೋದು, ಎಲ್ಲ ನಕ್ಷೆ ಮಾಡಿ ಅನುಮೋದನೆ ಕೊಡುವ ಜವಾಬ್ದಾರಿ ಪ್ರಾಧಿಕಾರಕ್ಕೆ. ಮತ್ತೆ ನೀವು ಅಲ್ಲಿಂದ ನೋಟಿಸ್ ಅನ್ನು PDO ಕೊಡಿ, ಅವರು ಬರೆದು ಕೊಡಬೇಕು, ಅವ್ರ ಸರ್ಕಾರದಿಂದ ಬರೆದು ಕೊಡ್ಬೇಕಂತ ನೀವು ಹೇಳಿದ್ರೆ ಅಲ್ಲ. ಮತ್ತು ಜಯಪ್ರಕಾಶ್ ಮೊದಲು ಏನಾಗಿ ಈ ಆದೇಶಗಳು ಇರಲಿಲ್ಲ, ಅವರ ಕೈಯೂ ಕಟ್ಟಿಲ್ಲ. ಈಗ ನಾವು ಮೊನ್ನೆ ಕಮಿಷನರು ಸೆಕ್ರೆಟರಿ ಲೆವೆಲಲ್ಲಿ ಮೀಟಿಂಗ್ ಮಾಡೋದ್ರಿಂದ ಈ 2 ಆದೇಶಗಳು ಹೊರಬಿದ್ದಿದೆ. ಇನ್ನೊಂದು ಅಲ್ಲಲ್ಲಿ ಮಾಡುವಂಥದ್ದು ಸರ್ಕಾರದ ಆದೇಶಗಳು. ಆ ಪ್ರಕಾರ ಇನ್ನೂ ಮುಂದೆ ಆಗ್ತದೆ. ಮತ್ತು ಇದೇ ಬಾಡಿ ಬರಬೇಕಂದ್ರೆ ಇನ್ನೂ ದೊಡ್ಡ ಪ್ರೊಸೀಜರ್ ಆಗ್ತದೆ. ಪಂಚಾಯತ್ನಲ್ಲಿ ಅವರು ತಗೊಂಡು ಇವ್ರಿಗೆ ಕಳಿಸ್ಕೊಡ್ತಾರೆ, ಇಮಿಡಿಯೇಟ್ ಮಾಡಿ ಭವನಿವೇಶನ 25 ಸೆನ್ಸ್ ಒಳಗಡೆ ಮಂಗಳೂರಿಗೆ 10 ಸೆನ್ಸ್ ಕೆಲವು ಡಿವೈಡೆಡ್ 5 ಸೆನ್ಸ್ ಮಾಡೋದು, ಅದರಲ್ಲೂ ಡಿವೈಡ್ ಮಾಡ್ತಾರೆ ಸರ್. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಈ ಲೇಔಟ್ ಮಾಡೋರು ಮೈಸೂರು ಬೆಂಗಳೂರಿನಲ್ಲಿ ಮಾಡ್ತಾರೆ. ಇಲ್ಲಿ ಲೇಔಟ್ ಮಾಡೋರು ಒಟ್ಟು ಒಂದೇ ಕಲ್ತಾರೆ, ಇಲ್ಲೇ ಮಾಡಬೇಕು. ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಸಾಫ್ಟ್ವೇರ್ ಈಗ ಆಲ್ರೆಡಿ ಸರ್ಕಾರದಲ್ಲಿ ಡೆವಲಪ್ ಆಗಿ ಟ್ರ್ಯಾಕ್ ರಿಜಿಸ್ಟ್ರೇಷನ್ ಆಗ್ತದೆ. ಅದು 1 ತಿಂಗಳು ಅವರು 1.5 ತಿಂಗಳ ನಂತರ ಅದು ಪಬ್ಲಿಕ್ ಡೊಮೈನಿಗೆ ಬರ್ತದೆ. ಸೊ ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆದ ಮೇಲೆ ಯಾರು ಕೂಡ ಫೈಲ್ ತಗೊಳ್ಳೋದು ಇಲ್ಲ. ಪಂಚಾಯತಲ್ಲಿ ಬಂದರೆ ಪಂಚಾಯತಿಂದ ಎಲ್ಲೆಲ್ಲಿ ಹೋಗಬೇಕು ಅಲ್ಲಿಗೆ ಆಟೋಮೆಟಿಕಲಿ ಬೈ ಕಂಪ್ಯೂಟರ್ ಹೋಗ್ತಾರೆ. ಹೊಸ ಸರ್ಕಾರ ಏನು ಅಕ್ರಮ ಸಂದರ್ಭಕ್ಕೆ ಆ್ಯಪ್ ಮಾಡಿದೆ, ನಿಮಗೆ ಇನ್ನು ಮುಂದೆ ಪ್ಲಾಟಿಂಗಿಗೆ ಆ್ಯಪ್ ಮಾಡಿದೆ. ಪ್ಲಾಟಿಂಗ್ ಕೂಡ ಇನ್ನೂ ಸಮಸ್ಯೆಗಳು ಇದೆ, ಪ್ಲಾಟಿಂಗ್ ಕೂಡ ಆ್ಯಪಲ್ಲೇ ಆಗ್ತದೆ. ಈಗ ಹೊಸ ಅಕ್ರಮ ಸಂಕ್ರಮ ಸಮಿತಿಯಲ್ಲಿ ಏನು ಜಾಗ ಮಂಜೂರು ಮಾಡ್ತೀವಿ ಅದು ಪ್ಲಾಟಿಂಗ್ ಆಗಿಯೇ ಹೊರಗೆ ಬರುವಂಥದ್ದು. ಇನ್ನೊಂದು ಪ್ಲಾಟಿಂಗ್ ವ್ಯವಸ್ಥೆ ಇಲ್ಲ. ಇದೇ ಈ ಸಿಸ್ಟಮಲ್ಲಿ ಕೂಡ ಎಲ್ಲ ಫೈಲ್ಗಳು ಕಂಪ್ಯೂಟರ್ಗೆ ಮೂವ್ಮೆಂಟ್ ಆಗುವಂಥ ಕೆಲಸಗಳು ಆಗಿದೆ. ಇಷ್ಟಪಟ್ಟು ಮಾಡಿಲ್ಲ 15 ಡೇಸ್ ಅಲ್ಲ ಸರ್ ಹೇಳ್ತಾರೆ. ನೀವು ಎಷ್ಟು ಹೋಗ್ತಾರೆ ಹೇಳಿ, ಸ್ಟಿಲ್ ಅಲ್ಲೆಲ್ಲ ಹೋಗಿದ್ರೆ 3 ಡೇಸ್ ಬಂದಬೇಕಾ ಇಲ್ಲ 3 ಡೇಸ್ ಹೇಳಿ ಅದಾದರೆ ಸುಮ್ಮನೆ ಯಾವುದಕ್ಕೆ ಈ ರೀತಿ ಸಕಾಲದಲ್ಲಿ ನೀವು ಕೊಡೋದು ನೀವು ಮಾಡಲಿಕ್ಕೆ ಯಾವ ಸಕಾಲದಲ್ಲಿ ಹೇಳಿದ್ರೆ ಆಯ್ತಾಯ್ತು. ಈಗ ಸಾಹೇಬ್ ಹೇಳ್ತಾ ಇದ್ದಾರೆ, ಅದು ಬಿಟ್ಟು ಒಂದು ಟೈಮ್ ಫಿಕ್ಸ್ ಮಾಡಿ ನಾವು ಹೇಳಿದ ಮ್ಯಾಕ್ಸಿಮಮ್ 1 ವೀಕಲ್ಲಿ ಕೊಡಬೇಕು ಅಷ್ಟೇ. ಕೆಲವೊಂದ್ಸಲ ರಜೆಗಳು ಎಕ್ಸ್ಕ್ಲೂಡಿಂಗ್ ರಜಾ ಅಲ್ಲ, ನಾನು ಕೇಳಲ್ಲ ನೋಡಿ. ನಿಮಗೆ ಲೇಔಟ್ ಎತ್ಕೊಂಡು ಕೊಡಬೇಕಿದ್ರೆ ನಿಮಗೆ 15 ಡೇಸ್ ಈಗ ಚಿಕ್ಕ ಸೈಟ್ ಮಾಡಿ ಕೊಡಲಿಕ್ಕೆ ಮೇಡಮ್ ಅಲ್ಲ. ಈಗ ನಿಮ್ಮ ಹತ್ರ ಇರೋದು ಎಷ್ಟು ಫೈಲ್ ಇದೆ? ನಿಮ್ಮ ಫೈಲ್ ಸರ್ ಈಗ ಉಳಿದಿದೆ ಸರ್ 33 ಇದೆ ಸರ್. 33 ಫೈಲ್ ಇದೆ. ಬೇರೆ ಬೇರೆ ಪ್ರಾಧಿಕಾರಗಳಿದೆ ಸರ್, ಸಬ್ಮಿಷನ್ಸ್ ಬೇರೆ ಬೇರೆ ಒಂದೇ ದಿನ ಈಗ ಸೂರ್ಯ ಸಂಪತ್ತು ಇನ್ಸ್ಪೆಕ್ಷನ್ ಹೋದ್ರೆ 2 12 ಡೇಸ್ ಅಂತ ಕಮಿಷನ್ ಹೇಳಿದೆ. ನಾನು ಹೇಳಿದೆ, ನಾನು ಒಬ್ಬರು ಹೇಳಿದೆ ಕಮಿಷನ್ ಇಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನಮ್ಮ ಸಾಹೇಬ್ ಹೇಳಿದ್ರೆ ಸರಿ ಇದೆ ಏನಾಗುತ್ತೆ ಸರ್, ರಜೆಗಳು ಬರ್ತವೆ. ರಜಾ ಬಿಟ್ಟು ನಾವು ಏನಾಗುತ್ತೆ ಚೆನ್ನಾಗಿ ಕೇಳೋದು ಮತ್ತೆ ಕೇಳುವಾಗ ಈಸಿ ಇಲ್ಲ ರಜಾ ಬಿಟ್ಟು 12 ಡೇಸ್. ಈಗ ಬೆಳ್ತಂಗಡಿಯಲ್ಲಿ ಸುಮಾರು ಫೈಲ್ ನಮಗೆ ಹಾಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಅದಕ್ಕೆ ಬರ್ತದೆ. ಕ್ಲಿಯರ್ ಮಾಡಿದ್ದಾರೆ. ಬೆಳ್ತಂಗಡಿಗಳು ಕೂಡ ನಾನು ಕಮಿಷನ್ ಹತ್ರ ಹೇಳಿ ಕ್ಲಿಯರ್ ಮಾಡಿದ್ರು ಕೂಡ ನಾನು ಅದನ್ನು ಟೇಕ್ ಕೇರ್ ಮಾಡಿಸಿ. ಇಲ್ಲೇ ಮತ್ತೆ ಬೆಳ್ತಂಗಡಿ ಇವರಲ್ಲ ಅಂದರೆ
ಮಾಡಲಿಕ್ಕೆ ವಿದೌಟ್ ಅಪ್ರೂವ್ಡ್ ಪ್ಲಾನ್ಗೆ ಅವಕಾಶಗಳು ಇಲ್ಲ, ಕಾನೂನಲ್ಲಿ ಅವಕಾಶಗಳಿಲ್ಲ. ಯಾಕಂತ ಹೇಳಿದ್ರೆ ಫ್ಯೂಚರ್ಗೆ ನಾವು ಒಳ್ಳೆ ರಸ್ತೆಗಳನ್ನು ಕೊಡಬೇಕಾಗ್ತದೆ. ನಗರ ಈಗ ನೀವು ನೋಡ್ಬೋದು, ಎಲ್ಲಲ್ಲಿ ಹೋಗುವಾಗ ಸರಿಯಾದ ರಸ್ತೆಗಳು ಒಳ್ಳೆಯ ರಸ್ತೆಗಳಿಲ್ಲ, ಎಲ್ಲ 10 ಫೀಟ್ 12 ಫೀಟ್ ಕಾಂಪೌಂಡ್ ಹಾಕೊಂಡಿದ್ದಾರೆ. ಸೊ ಅದಕ್ಕೆ ಕಟ್ ಕನ್ವರ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಎಕ್ಸಿಸ್ಟಿಂಗ್ ಏನಾದ್ರು ಇದ್ರೆ ಅವರು ಮಿನಿಮಮ್ 40 ಫೀಟ್ ರಸ್ತೆಯನ್ನು ಬಿಟ್ಟು 9 ಮೀಟರ್ಸ್ 30 ಫೀಟ್ ರಸ್ತೆಯನ್ನು ಬಿಟ್ಟು ಆನಂತರ ಅದಕ್ಕೆ ಕೂಡಕ್ಕೆ ಡೆವಲಪ್ಮೆಂಟ್ ಚಾರ್ಜಸನ್ನು ಕಟ್ಟಿದ ನಂತರ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅಲ್ಲಿವರೆಗೆ ಕನೆಕ್ಟೆಡ್ ರಸ್ತೆಗಳು ಬೇಕಾಗ್ತದೆ. ಅದು ಹೊಸ ರೆಗ್ಯುಲೇಷನ್ ಏನೀಗ ಮಂಗಳೂರಿನಲ್ಲಿದೆ, ಆ ರೆಗ್ಯುಲೇಷನ್ಗೆ ಪ್ರಕಾರ ನಾವು ಇಲ್ಲಿಂದ ಇದು ನಿರ್ಣಯವನ್ನು ಮಾಡಿ ಸರ್ಕಾರಕ್ಕೆ ಕಳಿಸಿದೆ. 1-2 ತಿಂಗಳು 3 ತಿಂಗಳಲ್ಲಿ ಆದೇಶ ಬರುವಾಗೆ ಮಾಡ್ತೀವಿ. ಡೆವಲಪ್ಮೆಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ 9/11 ಅನ್ನೋದು ಒಂದು ಪಂಚಾಯತ್ ಮಟ್ಟದಲ್ಲಿ ಮನೆ ಕಟ್ಟುವವರಿಗೆ ಆದೇಶವನ್ನು ಕೊಡ್ತಾ ಇದ್ದರು. ಆನಂತರ ಯಾರೋ ಒಬ್ಬರು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ನಮಗೆ ಯಾವುದೂ ಡೆವಲಪ್ಮೆಂಟ್ಗಳು ಸಿಗ್ತಾ ಇಲ್ಲ, ಈ ಜಾಗವನ್ನು ತುಂಡು ಮಾಡಿಕೊಟ್ಟರಲ್ಲಿ ಅಭಿವೃದ್ಧಿ ಸರಿಯಾಗಿ ಆಗಲಿಲ್ಲ ಒಂದು ವಿಚಾರವನ್ನು ಇಟ್ಟುಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋದ ಪ್ರಕಾರ ಹೈಕೋರ್ಟ್ನಿಂದ ಅವರಿಗೆ ಆದೇಶ ಆಗಿದೆ. ಯಾವುದೇ ಒಂದು ಮನೆ ನಿವೇಶನಕ್ಕೆ ಅನುಮತಿಯನ್ನು ಕೊಡಬೇಕಿದ್ರೆ ಅರ್ಬನ್ ಡೆವಲಪ್ಮೆಂಟಿಂದ ಅವರು ಡೆವಲಪ್ಮೆಂಟ್ ಪ್ಲ್ಯಾನನ್ನು ತೆಗೆದುಕೊಂಡು ಆನಂತರ ಕೊಡಬೇಕು ಅನ್ನೋ ವಿಚಾರವನ್ನು ಆ ಪ್ರಕಾರ ಆದೇಶವನ್ನು ಹೊರಡಿಸ್ತಾರೆ. ಆ ಪ್ರಕಾರ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಕೂಡ ಪ್ರತಿ ಒಂದು ಮನೆ ಕಟ್ಟುವವರು ಕೂಡ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ನವರು ಆದೇಶವನ್ನು ತೆಗೆದುಕೊಂಡು ಅನುಮೋದನಾ ನಕ್ಷೆಯನ್ನು ತೆಗೆದುಕೊಂಡು ಅವರು ಮನೆ ಕಟ್ಟಬೇಕು, ಇಲ್ಲ ಯಾವುದೇ ಡೆವಲಪ್ಮೆಂಟ್ಗಳನ್ನು ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಹೊರಡಿಸಿದ ಪ್ರಕಾರ ನಗರದ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ತೊಂದರೆಗಳನ್ನು ಜನ ಎದುರಿಸ್ತಾ ಇದ್ರು. ಅದಕ್ಕೆ ನಾವು ಈ ಕರಾವಳಿ ಭಾಗದ ಇಲ್ಲ ನಮ್ಮ UT ಖಾದರ್ ಅವರು, ಮಂಜುನಾಥ್ ಭಂಡಾರಿ ಅವರು, ಹರೀಶ್ ಕುಮಾರ್ ಅವರು, ಐವನ್ ಡಿಸೋಜ ಅವರು ಮತ್ತು ಎಲ್ಲ ನಮ್ಮ ಸದಸ್ಯರು BJP ಪಕ್ಷದ ಸದಸ್ಯರುಗಳು ಕೂಡ ಒಂದು ಮೀಟಿಂಗನ್ನು ಮಾಡಿ ಮಂತ್ರಿಗಳು ಮತ್ತು ಅಧಿಕಾರಿಗಳ ಮೀಟಿಂಗನ್ನು ಮಾಡಿ ಅದಕ್ಕೊಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕು, ಪರಿಹಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು 2 ಆದೇಶಗಳನ್ನು ಸರ್ಕಾರ ಹೊರಡಿಸಿದೆ. ಒಂದು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಪ್ರಾಧಿಕಾರದ ಒಬ್ಬರ ಸದಸ್ಯರನ್ನು ಕಳಿಸಿ ಅಲ್ಲಿ ಬರುವಂಥ ಗ್ರಾಮೀಣ ಪ್ರದೇಶದಲ್ಲಿ ಬರುವಂಥ 9/11ಗೆ ಅನುಮೋದನೆಯನ್ನು ಕೊಡುವಂಥದ್ದು. ಆನಂತರ ಅದನ್ನು ಪಂಚಾಯತಿನಲ್ಲಿ ಸ್ವೀಕಾರ ಮಾಡೋದು. ಪ್ರತಿ ಪಂಚಾಯತಿಗಳು ಇದರ ಅರ್ಜಿಯನ್ನು ಸ್ವೀಕಾರ ಮಾಡಿ ಅವರು ಲೋಕಲ್ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ಬೇಕು. ಪುತ್ತೂರು ಸುತ್ತಮುತ್ತ ಪುತ್ತೂರಿಗೆ ಕಳಿಸ್ಕೊಡ್ಬೇಕು, ಬೆಳ್ತಂಗಡಿಯವರು ಬೆಳ್ತಂಗಡಿಗೆ, ಸುಳ್ಯದವರಿಗೆ ಸುಳ್ಯದಲ್ಲಿ ಸಿಗುವಂಥ ಕೆಲಸಗಳು ಇವತ್ತಾಗಿದೆ. 25 ಸೆನ್ಸಿನ ಒಳಗಡೆ ಯಾರೆಲ್ಲ ಅಭಿವೃದ್ಧಿಯನ್ನು ಮಾಡ್ತಾರೆ ಅದಕ್ಕೆ ಯಾವುದೇ ಹೆಚ್ಚಿನ ಕಡತಗಳಲ್ಲಿ ಹೆಚ್ಚಿನ ಕಂಡೀಷನ್ಗಳು ಇಲ್ಲ, ಅವರಿಗೆ ದಾನಪತ್ರ ಮಾಡಿಕೊಡುವಂಥದ್ದಿಲ್ಲ. ಸಂಪರ್ಕ ರಸ್ತೆ ಇದ್ದರೆ ಸಾಕು, ಕನ್ವರ್ಷನಲ್ಲಿ ಸಂಪರ್ಕ ರಸ್ತೆ ಇದ್ದರೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ಎಲ್ಲ ಅಧಿಕಾರಿಗಳು ಅಲ್ಲಲ್ಲಿ ಹೋಗಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. 12ರಿಂದ 15 ದಿವಸದೊಳಗೆ ಅದನ್ನು ಅನುಮೋದನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಈ 9/11ನಲ್ಲಿ ಏನು ಜನರು ತೊಂದರೆಗಳನ್ನು ಅನುಭವಿಸಿದ್ರು, ಮನೆ ಕಟ್ಟಲಿಕ್ಕೆ ಇಲ್ಲಂತಂದರೆ ಮದುವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರಿಗೆ ತೊಂದರೆ ಆಗ್ತಿತ್ತು, ಅದಕ್ಕೆ ಇವತ್ತು ಸರ್ಕಾರ ಪರಿಹಾರ ಕೊಡುವಂಥ ಕೆಲಸವನ್ನು, ಪರಿಹಾರ ಅಂತಂದರೆ ಅದರಲ್ಲಿರುವ ತೊಂದರೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಿದೆ. ಆನಂತರ ಲೇಔಟ್ಗಳು ಮಾಡುವವರು ಅವರು ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗಿಂದ ಅವರು ಪರ್ಮಿಷನನ್ನು ತೆಗೆದುಕೊಂಡೇ ಲೇಔಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಉತ್ತಮ ಒಳ್ಳೆಯ ರೀತಿಯ ರಸ್ತೆಗಳನ್ನು ಕೊಡುವಂಥ ಕೆಲಸಗಳಾಗಬೇಕು. ಯಾರು 25 ಸೆನ್ಸಿಂದ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತಾರೆ ಅವರು ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗಿನ ಅನುಮತಿಯನ್ನು ಪಡ್ಕೊಂಡೇ ಆನಂತರ ಅದನ್ನು ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಒಟ್ಟಿನಲ್ಲಿ ಈ 9/11 ಏನು ತೊಂದರೆ ಇದೆ ಅದಕ್ಕೆ ಪರಿಹಾರವನ್ನು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಸರ್ಕಾರ ಮಾಡಿದೆ. ಕಟ್ ಕನ್ವರ್ಷನ್ಗೆ ನಗರದ ಒಳಗಡೆ ಇವಾಗ ಏನು ಮಂಗಳೂರು ಮತ್ತು ಮೂಡುಬಿದಿರೆ ಸುರತ್ಕಲ್ ಈ ಭಾಗದಲ್ಲಿದೆ, ಅದನ್ನು ಕೂಡ ನಾವು ಸರ್ಕಾರಕ್ಕೆ ಇಲ್ಲಿ ಅನುಮೋದನೆಯನ್ನು ಮಾಡಿ ಸರ್ಕಾರಕ್ಕೆ ಕಳಿಸಿದ್ವಿ.
ಒಂದು 2-3 ತಿಂಗಳಲ್ಲಿ ಅದು ಕೂಡ ಬರ್ತದೆ. ಅದರಿಂದ ಆ ತೊಂದರೆಗಳಿಂದ ಹೊರಬರುವಂಥದ್ದು ಕೆಲಸಗಳಾಗ್ತದೆ. ಆದರೆ ಮಿನಿಮಮ್ 9 ಮೀಟರ್ಸ್ ರಸ್ತೆ ಅಂದರೆ 30 ಫೀಟ್ ರಸ್ತೆಯನ್ನು ಬಿಟ್ಟು ಆನಂತರ ಅವರು ಡೆವಲಪ್ಮೆಂಟ್ಗೆ ಏನೇನು ಕಟ್ಟಬೇಕೋ ಅದನ್ನು ಕಟ್ಟಿದರೆ ಅದನ್ನು ಕೊಡುವಂಥ ಕೆಲಸವನ್ನು ಮುಂದುವರಿಸುವಲ್ಲಿ ಮಾಡ್ತಾರೆ. ಪ್ರತಿ ತಾಲೂಕಿನಲ್ಲಿ 3 ದಿವಸ ಇಲ್ಲಂದರೆ 2 ದಿವಸ ಅಲ್ಲಿ ಕಡತಗಳಿಗೆ ಅನುಸಾರವಾಗಿ ಪ್ರತಿ ತಾಲೂಕಿನಲ್ಲಿ ಅಧಿಕಾರಿಗಳು ಪ್ರತಿ ವಾರ ಬಂದು ಅದನ್ನು ವಿಲೇವಾರಿ ಮಾಡುವಂಥ ಕೆಲಸ ಮಾಡ್ತಾರೆ. 10 ರಿಂದ 15 ದಿವಸದ ಒಳಗಡೆ ಅವರ ಕಡತಕ್ಕೂ ವಿಲೇವಾರಿ ಮಾಡ್ತಾರೆ. ವರ್ಕಿಂಗ್ ಡೇಸ್. ಕಡಬ ತಾಲೂಕಿಗೆ ಯಾವ ಕಡಬ ತಾಲೂಕಿನವರು ಎಲ್ಲಿ ಬರಬೇಕು? ಆದೇಶ ಆಗಬೇಕಷ್ಟೇ ಸರ್. ಪುತ್ತೂರಿಗೆ ಸೇರಿಸುವಂಥ ಸೇರಿಸುವಂಥ ಕೆಲಸ. ಸರ್, ಈಗ ವಿಟ್ಲ ವಿಟ್ಲದವರು ಪುತ್ತೂರಿನವರಿಗೆ ಕಟ್ ಕನ್ವರ್ಷನ್ ಸಮಸ್ಯೆ ತುಂಬ ಇತ್ತಲ್ಲ ಅದಕ್ಕೆ ಕಟ್ ಕನ್ವರ್ಷನ್ ಅದೇ ನಾವು ಇಲ್ಲಿಂದ ಕೂಡ ವ್ಯಾಪ್ತಿಯಲ್ಲಿ ಬರುವುದಕ್ಕೆ ನಾವು ಇಲ್ಲಿ ಬೇರೆಯವರ ಆದೇಶ ಮಂಗಳೂರು ಮತ್ತು ನಮ್ಮ ಮೂಡುಬಿದಿರೆಯಲ್ಲಿರುವಂಥ ಆದೇಶವನ್ನು ಮಾಡಿ ಇಲ್ಲಿ ಅನುಮೋದನೆ ಮಾಡಿ ಕಳಿಸಿದ್ದೇವೆ. 2-3 ತಿಂಗಳಲ್ಲಿ ಅದು ಬರುವಂಥ ಕೆಲಸ ಮಾಡಿ. ವಿಟ್ಲ ಬಂಟ್ವಾಳಕ್ಕಿದೆ ಸರ್. ವಿಟ್ಲ ಬಂಟ್ವಾಳಕ್ಕೆ ವಿಟ್ಲ ಪಟ್ಟಣ ಪಂಚಾಯತ್ ನಮಗೆ ಪ್ರಾಧಿಕಾರಕ್ಕೆ, ಗ್ರಾಮ ಇರುವುದೆಲ್ಲ ಬಂಟ್ವಾಳಕ್ಕೆ ಹೋಗ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.